ಕುಂಜತ್ತೂರು ರಾಷ್ಟ್ರೀಯ ಹೆದ್ದಾರಿಯ ಪರಿಸರದಲ್ಲಿ ಮತ್ತೆ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಸಮೀಪದಲ್ಲಿರುವ ಫ್ಲಾಟ್ ಹಾಗೂ ಹೋಟೆಲ್ಗಳಿಂದ ಹರಿದು ಬರುವ ತ್ಯಾಜ್ಯ ನೀರು ರೋಗ ಭೀತಿಗೆ ಕಾರಣವಾಗಿದೆ. ಅಸಹ್ಯ ದುರ್ವಾಸನೆ, ಸೊಳ್ಳೆಗಳು, ತ್ಯಾಜ್ಯ ನೀರು ಸಾರ್ವಜನಿಕ ಜನವಸತಿ ಪ್ರದೇಶ, ಜಲಮೂಲಗಳನ್ನು ಸೇರಿ ಕುಡಿಯುವ ನೀರು ಕಲುಷಿತಗೊಂಡು ಆರೋಗ್ಯ ಸಮಸ್ಯೆಗೆ ಕಾರಣವಾಗುವ ಗಂಭೀರ ಅಪಾಯವಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸರ್ಕಾರಿ ಅಂಗನವಾಡಿ ಕೇಂದ್ರ ಇರುವುದರ ಜೊತೆಯಾಗಿ ಇದರ ವಿದ್ಯಾರ್ಥಿಗಳು ಈ ದಾರಿಯನ್ನೇ ಅವಲಂಬಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಶಾಲೆಗಳು ಆರಂಭವಾಗುವ ಹಿನ್ನೆಲೆಯಲ್ಲಿ ಮಕ್ಕಳಿಗೂ ಇದರ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಶಾಲಾ ಮಕ್ಕಳು ಈ ದಾರಿಯನ್ನ ಬಳಸುವುದರಿಂದ ಮಕ್ಕಳಿಗೂ ಇದರಿಂದ ತೊಂದರೆ ಎದುರಾಗುವ ಸಂಭವ ಇದೆ. ಈ ಮೊದಲು ಈ ತ್ಯಾಜ್ಯ ನೀರುಗಳನ್ನು ರಸ್ತೆ ಸಮೀಪದ ಚರಂಡಿಗೆ ಬಿಡಲಾಗುತ್ತಿದ್ದು, ಅದು ಮಾಸ್ಕೋ ಹಾಲ್ ಎದುರು ಭಾಗದಲ್ಲಿರುವ ಪ್ರದೇಶದಲ್ಲಿ ಕಟ್ಟಿ ನಿಲ್ಲುತ್ತಿತ್ತು. ಪಂಚಾಯತ್ ಅಧಿಕೃತರು ಮಧ್ಯೆ ಪ್ರವೇಶಿಸಿಯೂ ಇದಕ್ಕೊಂದು ಪರಿಹಾರವಾಗಲಿಲ್ಲ ಎಂಬುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ 3ನೇ ವಾರ್ಡ್, ನ್ಯಾಷನಲ್ ಹೈವೇ 66 ಕುಂಜತ್ತೂರು ಪರಿಸರದಲ್ಲಿ ನಾನಿರೋದು. ಇಲ್ಲಿ ಮಾಸ್ಕೋ ಹಾಲ್ನ ಆಪೋಸಿಟ್. ಇಲ್ಲಿ ನಾನು ಮೆಡಿಕಲ್ಗೆ ಬರುವಾಗ ಇಲ್ಲಿ ಸ್ಮೆಲ್ ಬರ್ತಾಯಿದೆ. ನೋಡುವಾಗ ಇಲ್ಲಿ ನೀರು ನಿಂತು ನೋಡುವಾಗ ಇದು ಡ್ರೈನೇಜ್ ನೀರಾಗಿರ್ಬೋದು ಅಂತೇಳಿ ಕಾಣ್ಬೋದು. ಸ್ಮೆಲ್ಲಲ್ಲಿ ನಿಲ್ಲಕ್ಕಾಗೋದಿಲ್ಲ. ಇಲ್ಲಿ 100 ಜನರು ಮೆಡಿಕಲಿಗೆ ಹತ್ತಿರದಲ್ಲಿ ಫರ್ನಿಚರ್ ಅಂಗಡಿ ಇದೆ, ಫ್ರೂಟ್ಸ್ ಅಂಗಡಿ ಇದೆ. ಇದಕ್ಕೆಲ್ಲ 100 ಜನರು ಬರ್ತಾ ಇದ್ದಾರೆ. ಸ್ಮೆಲ್ಲಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಇಲ್ಲಿ 3ನೇ ವಾರ್ಡ್ನ ಮೆಂಬರ್ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನ ಹರಿಸಿ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದಿತ್ತಂತೇಳಿ ನನ್ನೊಂದು ಅಭಿಪ್ರಾಯ. ಇದೀಗ ರಸ್ತೆ ನಿರ್ಮಾಣದ ಜೊತೆಯಾಗಿ ಮಳೆಗಾಲದ ನೀರು ಹರಿದು ಹೋಗಲು ಚರಂಡಿಯ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಆದರೆ ಅದೇ ಚರಂಡಿಗೆ ಮಾಲಿನ್ಯದ ತ್ಯಾಜ್ಯ ನೀರನ್ನು ಬಿಡುವ ಹುನ್ನಾರದಲ್ಲಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕೃತರು ಇದನ್ನು ಖಚಿತಪಡಿಸಿ ಇದಕ್ಕೊಂದು ಪರಿಹಾರವನ್ನು ಕಲ್ಪಿಸಿ ತ್ಯಾಜ್ಯ ನೀರನ್ನು ನೂತನವಾಗಿ ನಿರ್ಮಾಣವಾಗುತ್ತಿರುವ ಚರಂಡಿಗೆ ಬಿಡುವಂತೆ ಕ್ರಮ ತೆಗೆದುಕೊಳ್ಳುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಬಡಾವಣೆಯಾಗಲಿ ಪಂಚಾಯತ್ ಆಗಲಿ ಗಮನ ಹರಿಸಿರುವುದಿಲ್ಲ. ಸಮಸ್ಯೆ ಪರಿಹರಿಸಲು ಸ್ಥಳೀಯ ಆಡಳಿತ ಗಮನ ಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಾಲಿನ್ಯವನ್ನ ಬಿಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆಯೂ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.